ದರ್ಶನ್ ಸಿನಿಮಾ ಅಂದರೆ ಪಕ್ಕಾ ಪೈಸಾ ವಸೂಲ್. ಅದೆಂಥದ್ದೇ ಸಿನಿಮಾ ಆಗಿದ್ರೂ ಹಾಕಿರುವ ಬಂಡವಾಳ ವಾಪಸ್. ಹಾಗೆ ಡಿ ಬಾಸ್ ನಿರ್ಮಾಪಕರ ಪರವಾದ ನಾಯಕ ನಟ ಆಗಿರೋದ್ರಿಂದ ದುಂದು ವೆಚ್ಚವೂ ಇರೋದಿಲ್ಲ. ರಿಲೀಸ್ಗೂ ಮುನ್ನವೇ ಕೋಟಿ ಕೋಟಿ ಬಿಸ್ನೆಸ್ ಮಾಡೋ ದರ್ಶನ್ ಸಿನಿಮಾ ರಿಲೀಸ್ ಆದ ಬಳಿಕ ಬೆರಳೆಣಿಕೆಯ ದಿನಗಳಲ್ಲೇ ಬಾಕ್ಸ್ ಆಫೀಸನ್ನು ಧೂಳಿಪಟ ಮಾಡುತ್ತೆ. ಮತ್ತೊಂದೆಡೆ ಕನ್ನಡದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಡಿ ಬಾಸ್ನ ಕಾಲ್ ಶೀಟ್ಗೆ ಅದೆಷ್ಟೋ ನಿರ್ಮಾಪಕರು ಸಾಲುಗಟ್ಟಿ ನಿಲ್ತಾರೆ. ಹೀಗಿರುವಾಗ ಡಿ ಬಾಸ್ಗೂ ಸಾಲವಿದೆ ಅಂದರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಡಿ ಬಾಸ್ ಸಾಲದ ಬಗ್ಗೆಯೂ ಹೇಳಿದ್ರು. ನನಗೆ ಖಂಡಿತವಾಗಿಯೂ ಸಾಲ ಇದೆ, ಸಾಕಷ್ಟು ಸಾಲವೇ ನನ್ನ ಮೇಲಿದೆ. ಬೇಕಿದ್ದರೆ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ನೋಡಿ, ನಾನು ಸಹ ಸಾಲ ಮಾಡಿಕೊಂಡಿದ್ದೇನೆ ಎಂದು ಹೇಳಿದ್ರು. ಆದರೆ ಎಷ್ಟು ಸಾಲವಿದೆ, ಯಾವುದಕ್ಕಾಗಿ ಸಾಲ ಮಾಡಿಕೊಂಡಿದ್ದೇನೆ ಎಂಬುದನ್ನು ದರ್ಶನ್ ಅವರು ಹೇಳಿಲ್ಲ. ಇನ್ನು ಡಿ ಬಾಸ್ ಈ ಹಿಂದೆ ಹೇಳಿದಂತೆ ವರ್ಷಕ್ಕೆ 2-3 ಕೋಟಿ ಹಣವನ್ನು ಕಷ್ಟ ಎಂದು ಬಂದವರಿಗೆ ದಾನ ಮಾಡ್ತಾರೆ. ಇದರೊಂದಿಗೆ ಖಾಸಗಿ ಝೂ, ಅದರ ನಿರ್ವಹಣೆ, ಜೊತೆಗೆ ಒಂದಿಷ್ಟು ಕೆಲಸಗಾರರು, ಇವರ ಸಂಬಳ, ಇದರ ಜೊತೆಗೆ ಅದು ಇದು ಎಂದು ಕೊಂಡುಕೊಳ್ಳಲು ಖಾಸಗಿಯಾಗಿ ಖರ್ಚು ವೆಚ್ಚಗಳು, ಇವೆಲ್ಲವನ್ನು ತಾಳೆ ಹಾಕಿದಾಗ ಒಂದಿಷ್ಟು ಸಾಲವನ್ನು ಡಿ ಬಾಸ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹಾಗೆ ನಿರ್ಮಾಪಕರಲ್ಲಿ ಡಿ ಬಾಸ್ ಅಡ್ವಾನ್ಸ್ ಅನ್ನು ಪಡೆದುಕೊಳ್ಳುವಾಗ ಚಿಕ್ಕ ಮೊತ್ತವನ್ನೇ ಪಡ್ಕೋತಾರಂತೆ. ಏಕೆಂದರೆ ಸಿನಿಮಾ ಮಾಡಲು ಆಗದೇ ಇದ್ದರೆ ವಾಪಸ್ ಕೊಡಬೇಕಲ್ವಾ, ನನ್ನದು ತೂತು ಕೈ, ಹಾಗೆ ಎಲ್ಲವೂ ಖರ್ಚಾಗಿ ಬಿಡುತ್ತೆ. ಹಾಗಾಗಿ ಸಣ್ಣ ಮೊತ್ತವನ್ನು ಪಡ್ಕೋತೀನಿ ಅಂತಾರೆ ಡಿ ಬಾಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.